ಮಂಗಳೂರಿನಲ್ಲಿ ಅನಗತ್ಯವಾಗಿ ಓಡಾಡುತ್ತಿದ್ದವರ ವಾಹನಗಳನ್ನು ಸೀಸ್ ಮಾಡಲಾಗಿದೆ. ಮಂಗಳೂರಿನ ಕದ್ರಿ, ನಂತೂರು, ಕೂಳೂರು ಸೇರಿದಂತೆ ಹಲವೆಡೆ ವಾಹನಗಳನ್ನು ವಶಕ್ಕೆ ಪಡೆಯಲಾಗಿದ್ದು ಕಟ್ಟುನಿಟ್ಟಿನ ವೀಕೆಂಡ್ ಕರ್ಫ್ಯೂವನ್ನು ವಿಧಿಸಲಾಗಿದೆ. ವೀಕೆಂಡ್ ಕರ್ಫ್ಯೂ ಹಿನ್ನೆಲೆ ನಗರದ 40ಕ್ಕೂ ಅಧಿಕ ಕಡೆ ಚೆಕ್ ಪೋಸ್ಟ್ಗಳನ್ನು ಹಾಕಲಾಗಿದ್ದು ಮೆಡಿಕಲ್ ಮತ್ತು ತುರ್ತು ಸೇವೆ ಹೊರತುಪಡಿಸಿ ಸಂಚರಿಸುವಂಥ ವಾಹನಗಳನ್ನು ಸೀಸ್ ಮಾಡಲಾಗಿದೆ. ಕಟ್ಟಡ ಕಾರ್ಮಿಕರ ಸಂಚಾರ ನಿಷೇಧವಿದ್ದರೂ ಕೆಲವರು ಓಡಾಟ ನಡೆಸುತ್ತಿದ್ದು ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ. ಅಗತ್ಯ ವಸ್ತು ಖರೀದಿಗೂ ಬ್ರೇಕ್ ಹಾಕಲಾಗಿದೆ. ಹಣ್ಣು ತರಕಾರಿ ಮಾರ್ಕೆಟ್ ಬಂದ್, ಮಾಂಸ ದಿನಸಿಯು ಕ್ಲೋಸ್ ಹಾಗೂ ಹಾಲು, ಪೇಪರ್, ಮೆಡಿಕಲ್ ಹೊರತುಪಡಿಸಿ ಸಂಪೂರ್ಣ ಬಂದ್ ಮಾಡಲಾಗಿದೆ. ಜನೌಷಧಿ ಜನರಿಗೆ ಅಗತ್ಯವಾಗಿರುವಂಥ ಔಷಧಿ ಹೋಗ್ತು ಅವನು ಬಚಾವ್ ಮಾಡಬೇಕು, ಉಳಿಸ್ಬೇಕು. ಒಂದು ದಿವಸ ಒಂದು